ಓಂ ನಮ ಮೈಲಾರಲಿಂಗೇಶ್ವರ. ಕೋಟಿ ಒಡೆಯ ಬಂಗಾರದ ದೇವ ಶಿವ ಪರಮಾತ್ಮನ ದರ್ಶನ ಪಡೆಯೋಕೆ ದೇವಭೂಮಿ ಮೈಲಾರ ಕ್ಷೇತ್ರಕ್ಕೆ ಹೋಗೋಣ ಫ್ರೆಂಡ್ಸ್. ನಮಸ್ಕಾರ ಬ್ರದರ್ಸ್, ಸಿಸ್ಟರ್ಸ್ ಆ್ಯಂಡ್ ವಂಡರ್ಫುಲ್ ಪೀಪಲ್ ಆನ್ ಇಂಟರ್ನೆಟ್. ನೀವು ನೋಡ್ತಾ ಇದ್ದೀರಾ ತ್ರಿನೇತ್ರ ಏನ್ಷಿಯಂಟ್ ಮಾಂಕ್ ಸೋಲ್ಫುಲ್ ಸ್ಪಿರಿಚುವಲ್ ಜರ್ನಿ. ಸ್ನೇಹಿತರೆ, ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಒಂದು ಪ್ರಸಿದ್ಧವಾದ ಐತಿಹಾಸಿಕ ಪುಣ್ಯಕ್ಷೇತ್ರ, ಪುಣ್ಯಭೂಮಿ, ದೇವರ ನಾಡು. ಈ ಪುಣ್ಯಕ್ಷೇತ್ರಕ್ಕೆ ಅದರದೇ ಆದಂತಹ ಪರಂಪರೆ, ಪ್ರಾಚೀನ ಹಿನ್ನೆಲೆ ಇರುವುದು ಒಂದು ವಿಶೇಷ. ಆ ಕಾಲದಲ್ಲಿ ದಾನವರಾದ ಮಲ್ಲಾಸುರ ಹಾಗೂ ಮಣಿಕಾಸುರ ಬ್ರಹ್ಮದೇವರಿಂದ ವರ ಪಡೆದು ತಮ್ಮನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಅಹಂಕಾರದಿಂದ ಮೆರೆಯುತ್ತಾ ಋಷಿಮುನಿಗಳಿಗೆ ಕಷ್ಟ ಕೊಡುತ್ತಿದ್ದರು. ಋಷಿಮುನಿಗಳು ಶಿವ ಪರಮಾತ್ಮನನ್ನು ಬೇಡಿಕೊಂಡಾಗ ದೇವೋಂಕೆ ದೇವ್ ಮಹಾದೇವ್ ಗೌರ್ವರ ರೂಪದಲ್ಲಿ ಅವತರಿಸಿ ರಾಕ್ಷಸರ ಸಂಹರಿಸಿದ ಪುಣ್ಯಭೂಮಿ ಈ ಕ್ಷೇತ್ರ. ಪ್ರಾಚೀನ ಕಾಲದ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ನೂರಾರು ಘಟನೆಗಳನ್ನು ನಮ್ಮ ಪೂರ್ವಜರು ಬರೆದು ಆ ಕಾಲದ ದೇವರ ಲೀಲೆಗಳನ್ನು, ಪವಾಡಗಳನ್ನು ಜಾನಪದದಲ್ಲೂ ಕೂಡ ಹಾಡಿದ್ದಾರೆ. ಕುಲಮುನಿಗಳ ತಪಸ್ಸಿಗೆ ಪ್ರಸನ್ನನಾಗಿ ಉದ್ಭವ ಲಿಂಗುವಿನ ರೂಪದಲ್ಲಿ ಕಾಣಿಸಿಕೊಂಡು ಸಾವಿರಾರು ವರ್ಷಗಳೇ ಉರುಳಿವೆ. ಇಂದಿಗೂ ನಿತ್ಯ ಪೂಜೆ, ವಿಶೇಷವಾದ ಅಭಿಷೇಕ, ಅಲಂಕಾರದಿಂದ ದೇವರ ಸೇವೆ ಮಾಡುತ್ತಾ ದೇವನಿಗೆ ಭವ್ಯವಾದ ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಸಕಲ ಕೋಟಿ ಭಕ್ತರನ್ನು ಹೊಂದಿರುವ 7 ಕೋಟೇಶ್ವರ ಇಲ್ಲಿ ನೆಲೆಸಿ ಭಕ್ತಿಯಿಂದ ಬೇಡಿದ ವರವನ್ನು ಕರುಣಿಸುವ, ಕಷ್ಟವನ್ನು ದೂರ ಮಾಡುವ ದೇವರ ದರ್ಶನದ ಭಾಗ್ಯ ಸಿಕ್ಕಿರುವುದೇ ನಮ್ಮ ಸೌಭಾಗ್ಯ. ಸ್ನೇಹಿತರೆ, ಮೈಲಾರ ಲಿಂಗೇಶ್ವರ ಸ್ವಯಂಭೂ ಲಿಂಗು ನೀರು ಕುಡಿಯುತ್ತದೆ. ಇದು ಪ್ರಾಚೀನ ಕಾಲದಿಂದ ಪ್ರತಿನಿತ್ಯ ನಡೆಯುವ ಪವಾಡ. ವಿಸ್ಮಯವೆಂದರೆ ನೀರು ಹರಿದು ಹೋಗುವುದು ಎಲ್ಲಿಗೆ ಎಂದು ಯಾರಿಗೂ ತಿಳಿದಿಲ್ಲ. ಶಿವ ಪರಮಾತ್ಮನು ಗೌರವ ರೂಪದಲ್ಲಿ 7 ಕೋಟಿ ಗೌರವರ ಸೈನ್ಯ ಕಟ್ಟಿ ಅಧರ್ಮಿಗಳ ಸಂಹಾರ ಮಾಡಿದ ದೇವರಿಗೆ ಮೂಲತಃ ಕರ್ನಾಟಕದಲ್ಲಿ ನೆಲೆಸಿರುವ ಗೌರವರು ಮೈಲಾರ ಲಿಂಗನ ಪರಮ ಭಕ್ತರು. ಅವರದ್ದೇ ಆದ ಧಾರ್ಮಿಕ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಲ್ಲಿ ಜಾತಿ ಮತೀಯ ಭೇದವಿಲ್ಲ. ಎಲ್ಲರೂ ಸಾಮರಸ್ಯ, ರಿಲಿಜಿಯಸ್ ಹಾರ್ಮೋನಿಯಲ್ಲಿ ನಡೆದುಕೊಳ್ಳುವುದು ಪರಂಪರೆ. ಗೌರವ ಜನವರು ಕಠಿಣವಾದ ಉಪವಾಸ ಮಾಡಿ ಸಮಾಜದ ಒಳಿತಿಗಾಗಿ ವ್ರತವನ್ನು ಆಚರಿಸುತ್ತಾ ಬಂದಿದ್ದಾರೆ. ಗುಡ್ಡದ ಯೋಗಿಯ ದರ್ಶನ ಪಡೆಯೋಕೆ ಕೋಟಿ ಕೋಟಿ ಜನರು ಬರುತ್ತಾರೆ. ಸಕಲ ಕೋಟಿ ಮನೆ ದೇವರು ಮೈಲಾರ ಲಿಂಗೇಶ್ವರ. ಪ್ರಾಚೀನ ಶ್ರೀಮಂತಿಕೆಯನ್ನು ಅತಿ ಸನಿಹದಿಂದ ನೋಡಲು, ಈ ಮಹಾದೇವನ ಶಕ್ತಿಯ ಅನುಭವ ಪಡೆಯಲು ಭಕ್ತಿ ಇದ್ದರೆ ಸಾಕು. ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳಿತೆ ಲಭಿಸುತ್ತದೆ. ಜೈ ಚಾಂಗ್ಮಲೈ. ಓಂ ಶ್ರೀ ಮೈಲಾರ ಲಿಂಗೇಶ್ವರ. ತ್ರಿನೇತ್ರ ಏನ್ಷಿಯಂಟ್ ಮಾಂಕ್ ಸೋಲ್ಫುಲ್ ಸ್ಪಿರಿಚುವಲ್ ಜರ್ನಿ ನೋಡಿದ ನಿಮಗೆ ಶ್ರೀ ಮೈಲಾರ ಲಿಂಗೇಶ್ವರನ ಕೃಪೆ ಸಿಗಲಿ. ತ್ರಿನೇತ್ರ ಏನ್ಷಿಯಂಟ್ ಮಾಂಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬ ಬ್ರದರ್, ಸಿಸ್ಟರ್ ಹಾಗೂ ಹಿತೈಷಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಪಯಣದಲ್ಲಿ ಸಿಗೋಣ. ಪ್ಲೀಸ್ ಟೇಕ್ ಕೇರ್. ಆಲ್ವೇಸ್ ಸ್ಪ್ರೆಡ್ ಲವ್ ಆ್ಯಂಡ್ ರಿಲಿಜಿಯಸ್ ಹಾರ್ಮೋನಿ. Universal brotherhood is what will bring peace to the humanity.